ಜಗದೊಳಗೆ ಹಾಯ್ ಹಾಯ್. ನೀವು ಲೈವಿಗೆ ಬರಲಿಲ್ಲ, ನನ್ನ ಫಸ್ಟ್ ಟೈಮ್ ಲೈವಿಗೆ ಬರೋದಾ? ಹಾಗೆ ಬ್ಲೂ ಆಗಿದೆ. ಕೆಳಗೆ ನಿಮ್ಮ ನಿಮ್ಮ ಮೊಬೈಲಲ್ಲಿ ಕೆಳಗೆ ಉಂಟಲ್ಲ ಗಿಫ್ಟ್ ಕಾಣ್ತಾ ಉಂಟಲ್ಲ, ಡಾಲರ್ನ ಹತ್ತಿರ ಮೆಸೇಜ್ ಮಾಡ್ತೀರಲ್ಲ, ಅದರ ಹತ್ತಿರ ಒಂದು ಗಿಫ್ಟ್ ಇದುಂಟಲ್ಲ, ಅದನ್ನು ಒತ್ತಿ. ಎಂತ ಕಾಣ್ತದೆ? ಗಿಫ್ಟ್ ಅಲ್ಲ, ಅಲ್ಲಿ ಗಿಫ್ಟ್ ಅಂತ ಉಂಟು ನೋಡಿ. ಗಿಫ್ಟ್ ಬಾಕ್ಸ್ ಉಂಟಲ್ಲ, ಅದನ್ನು ಒತ್ತಿ, ಓಪನ್ ಆಗ್ತದೆ. ಹಾಂ ಹಾಂ, ಅದೇ ಅದರಲ್ಲಿ 1,000 ಪಾಯಿಂಟ್ ಎಲ್ಲ ಖಾಲಿ ಆಗುವ ತನಕ ಅಮೌಂಟ್ ಕಟ್ ಆಗುವುದಿಲ್ಲ. ಅದು ಫ್ರೀ ಗಿಫ್ಟ್, ಮತ್ತೆ ಕಟ್ ಆಗ್ತದೆ. ಹಾಂ, ಬಂತು 100 ಪಾಯಿಂಟ್ ಬಂತು. ಹೋಯ್ತು ಮಾರ ಬಂದು. ಹಾಂ, ಬಂತು. ಅದೇ ಅದರಲ್ಲಿ ಮೇಲೆ ಈಗ 900 ಪಾಯಿಂಟ್ ಕಾಣ್ತಾ ಇದೆಯಾ? ಊಟ ಆಯ್ತಾ ನಿಮ್ಮದು? ಎಂಥ ಪದಾರ್ಥ? ಲೈಕ್ ಕೊಡಿ, ಒಂದು ಫಸ್ಟಿಗೆ ಲೈಕ್ ಕೊಡಿ. ಅದನ್ನು 2 ಸಲ ಟಚ್ ಮಾಡಿದರೆ ಬರ್ತದೆ. ಹಾಂ, ಬಂತು ಲೈಕ್. ಎಷ್ಟು ಬೇಕು? ಯಾವುದು ಎಷ್ಟು ಬೇಕು? ಎಲ್ಲ ಕೊಡಿ. ಎಷ್ಟು ಬೇಕಂತ ಕೇಳೋದು, ಎಲ್ಲ ಕೊಡಿ. ಅದು ನನಗೆಂತಲೇ ಇದ್ದದ ಅಂತ, ಎಲ್ಲ ಕೊಡಿ. ನೀವು ಕೊಟ್ಟಿಲ್ಲ ಯಾರಿಗೆ ಕೂಡ? ನಿಮಗೆ ಅದರಲ್ಲಿ ಆಗೋದಿಲ್ಲ. ನಿಮಗೆ ನಾವು ಕೊಡಬೇಕು, ಬೇರೆ ಯಾರಾದರೂ. ನಂದಿಲ್ಲ, ನಂದು ಖಾಲಿ ಆಗಿದೆ. ನೆಕ್ಸ್ಟ್ ಬರುವಾಗ ನಿಮಗೆ ಕೊಡುವ. ನನಗೆ ಫಸ್ಟಾ? ಅದೇ ನಾನು ಹೇಳಿದ್ದೆ. ನೀವಲ್ಲಿ ಬೇರೆ ಯಾರಿಗೆ ಅದು ಈಗ ಎಲ್ಲರದ್ದು ಮುಗ್ದಿದೆ ಇದು. ಈ ಗಿಫ್ಟ್ ಉಂಟಲ್ಲ, ಎಲ್ಲರದ್ದು ಮುಗ್ದಿದೆ. ನೀವೇ ಬಾಕಿ ಆದದ್ದು. ನೀವೆಲ್ಲ ನನಗೆ ಕೊಡಿ, ನಿಮಗೆ ಸೂಪರ್ ಚಾಟ್ ತೆಗೆಯುವ. La 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 la. ಎಲ್ಲಿ ಹೋದ್ರಿ ಮಾರೆ?
ಎಲ್ಲ ಕೊಡಿ ಅಂತ ನನಗೆ. ಈಗ ಎಲ್ಲರದ್ದು ಗಿಫ್ಟ್ ಎಲ್ಲ ಖಾಲಿ ಆಗಿದೆ, ಅದು ನಿಮ್ಮದು ಮಾತ್ರ ಬಾಕಿ ಆದದ್ದು. ಅದು ನನಗೆ ಅಂತಲೇ ಬಾಕಿ ಆಗಿದೆ ಅಂತ. ನೆಕ್ಸ್ಟ್ ಬೇಡ, ನಾನು ಲೈವ್ ಮಾಡೋದಿಲ್ಲಲ್ಲ. ಅದು ಈಗ ಸ್ವಲ್ಪ ಟೈಮು, ಇನ್ನೂ ಸ್ವಲ್ಪ ಟೈಮ್ ಇರೋದು, ಮತ್ತೆ ಹೋಗ್ತದೆ ಅದು. ಅದು ವೇಸ್ಟ್. ಅದು ಮೊನ್ನೆ ಖಾಲಿ ಆಗಿತ್ತು, ನಮ್ಮದೆಲ್ಲ ಎಷ್ಟು 1 ವಾರ ಆಯಿತು, ಮುಂಚೆ ಆಯಿತು ಖಾಲಿ ಆಗಿ. ಇನ್ನೂ ಎಷ್ಟು 1 ವಾರ ಏನಷ್ಟು ಇದೆ ಅಷ್ಟೇ, ಮತ್ತೆ ಹೋಗ್ತದೆ ಅದು. ಥ್ಯಾಂಕ್ ಯು ವೀನಕ್ಕವರೇ, ಥ್ಯಾಂಕ್ ಯು. ಎಂಥ ಪದಾರ್ಥ ಎಂತ ನಿಮಗೆ? ಗಿನಿರಾವ, ಅದೆತ್ತ ಗಿನಿರಾವ? ಅಯ್ಯೋ ದೇವ, ಮತ್ತೆ ನಿಮ್ಮದು ಬಂದಿರಲಿಲ್ಲಲ್ಲ ಆವಾಗ. ಇಲ್ಲದ್ರೆ ಹಾಗೆ ಮಾಡ್ತಿದ್ದೆ, ನಿಮ್ಮದು ಗಿಫ್ಟ್ ಬಂದಿರಲಿಲ್ಲ ಆವಾಗ. ಅದು ಮೌನ ಆದವರಿಗೆ ಮಾತ್ರ ಬರ್ತಿದ್ದದು. ಅದು ಮೌನ ಆದವರಿಗೆ ಎಲ್ಲ ಬರ್ತಿತ್ತು. ನಿಮ್ಮದರಲ್ಲಿ ಬಂದಿಲ್ಲ ಮೆಂಬರ್ಶಿಪ್, ಇದು ಬಟನ್ ಬಂದಿಲ್ಲ. ಅದು ಅದೇನು ಬಂದಿಲ್ಲ, ಅದು ಬರಬೇಕು. ತೆಗೊಳ್ಳುವ. ಓಕೆ, ಅದಂತ ಚೆಕ್ ಮಾಡಿ ಆಯಿತಾ, ಚೆಕ್ ಮಾಡಿ ನೋಡಿ ಎಂತಕ್ಕೆ ಬರಲಿಲ್ಲ ಅಂತ. ಯಾರು ಬರಲ್ಲ, ನಾನು ಹೋಗುತ್ತಿಲ್ಲಲ್ಲ ಈಗ ಲೈವ್ಗೆ. ಯಾರು ಬರೋದಿಲ್ಲ, ಎಲ್ಲ ನಿದ್ದೆ ಮಾಡಿರ್ತಾರೆ. ಅದಕ್ಕೆ ಲೈವ್ ಮಾಡೋದಿಲ್ಲ ಅಲ್ಲ ಈಗ ನಾನು. ನಾನು ನೀ ಗಿಫ್ಟ್ ಉಂಟಲ್ಲ ಅದಕ್ಕೆ ಮಾಡಿದ್ದು, ಧರ್ಮಕ್ಕೆ ವೇಸ್ಟ್ ಆಗೋದು ಎಂತಕ್ಕೆ. ಅದು ಫ್ರೆಂಡ್ ಇದ್ದಾರೆ. 300 ಬಂದದಷ್ಟೇ ಅಂತ. ಹಾಯ್ ಮೈ ಅಕ್ಕ, ಹಾಯ್, ವೆಲ್ಕಮ್ ಟು ಲೈವ್. ನಿಮಗೆ ನಾನು ಸುಮ್ಮನೆ ಮಾಡಿದ್ದೆ ಆಯಿತಾ. ಅಲ್ಲ ನಾವು ಸೂಪರ್ ಚೆನ್ನಾಗಿದ್ದೇವೆ. ಊಟ ಆಯಿತಾ? ಊಟ ಫುಲ್ ಆಯಿತು ಶಿಸ್ಸು ಫುಲ್ಲು. ಜಾಯಿನ್ ಬಟನ್ ನಾಳೆ ಬರ್ತದೆ. ಓಕೆ. ಈಗ ಗಿಫ್ಟ್ ಬಂದಿಲ್ಲ ಇಲ್ಲಿ. ಕಂಗ್ರ್ಯಾಚುಲೇಷನ್
ಏನಕ್ಕನವನಿಗೆ ಪಾಯಿಂಟ್ ಇಲ್ಲ. ನಾನಲ್ಲಿ ವೀಣಕ್ಕನಲ್ಲಿ ಉಂಟು, ಅದನ್ನೆಲ್ಲ ನಾನು ಒಳಗೆ ಹಾಕೋದು ಈಗ. ಅವರು ಕುರೆಪ್ಪಟ್ಟು ಕಟ್ತಾರೆ, ವೀಣಕ್ಕ ಕುರೆಪ್ಪಟ್ಟು ಕಟ್ತಾ ಇದ್ದಾರೆ, ಕೊಡೋದಿಲ್ಲ ನೋಡಿ. ಓಕೆ ಓಕೆ, ನಿಮ್ಮದೊಂದು ಇದು ಬಂದಿದೆ ಅಲ್ಲ, ಎಗ್ ಮಸಾಲ. ಅದು ಹೇಗೆ ಹಾಕಿದ್ದು, ಇವತ್ತಾಗಿದ್ದ ನಿನ್ನೆ ಎಗ್ ಮಸಾಲ? ವೀಣಕ್ಕ ಅಷ್ಟೇ, ಇನ್ನಿಲ್ವಾ? ಮಲಗಬೇಕು ಇನ್ನಾಗಾದರೆ. ಹೌದು, ವೀಣಕ್ಕ ಒಳ್ಳೊಳ್ಳೆ ಪದ್ಯ ಎಲ್ಲ ಹೇಳ್ತಾರೆ, ಸಾಂಗ್ ಎಲ್ಲ ಒಳ್ಳೊಳ್ಳೆದು ಹೇಳ್ತಾರೆ ನೋಡಿ. ಅಕ್ಕ ಬೊಕ್ಕ ಕೋಲಿ ಬೊಕ್ಕ. ನಾನು ಅವರನ್ನು ಎಲ್ಲಿ ಎಲ್ದುಕೊಂಡು ಬಂದದು ಮಾರೆ, ವೀಣಕ್ಕ ನಾನು ಗಿಫ್ಟ್ ಕೊಡಿ ಅಂತ, ಅವರು ಕೊಡೋದಿಲ್ಲ ನೋಡಿ. ಹೌದಾ? ಕೊಡಿ ಕೊಡಿ ಬೇಗ. ನನಗೆ ಸಹ ಮೊದಲೇ ಗೊತ್ತಾದೆ, ಮೈಯಕ್ಕ ಎಲ್ಲ ಮುಂಚೆ ಗೊತ್ತು ಅವರ. ಆಯ್ತಾಯ್ತು, ಮಲಗಿ. ಬಾಯ್, ಗುಡ್ ನೈಟ್. ಜೀವನ ಏರುಪೇರು. ಅವ್ರದ್ದು ಖಾಲಿ, ಗಿಫ್ಟ್ ಖಾಲಿ ಆಯಿತು. ನಾನು ಆವಾಗಲೇ ಹೇಳಿದ್ದೆ ಎಲ್ಲ ಕೊಡಿ ಬೇಗ ಬೇಗ ಅಂತ.
ನಾಲ್ನೂರು ಮಾತ್ರ. ಡಾಲರ್ ಆಗಲಿ ನಂದು ವೀಟೇ ಓಡುದಿಲ್ಲಲ್ಲ. ಎಂಥ ಡಾಲರ್ ಕಂಪ್ಲೀಟ್ ಆಗೋದು, ವೀಟೇ ಓಡುದಿಲ್ಲ, ಮತ್ತೆಂಥ ಡಾಲರ್ ಕಂಪ್ಲೀಟ್ ಆಗೋದು. ನಿಮ್ಮದಾದರೆ ಪದ್ಯ ಎಲ್ಲ ಓಡ್ತದಲ್ಲ. ಹಾಂ, 400 ಅಷ್ಟೇ ಪಾಯಿಂಟ್, 400 ಪಾಯಿಂಟ್ ಬಂತು. ಎಂಥ ನಿಜ ಮಾರ್ರೆ, ಸುಳ್ಳೆಂತ ಕೆಲಸ. ಇಲ್ಲಿ ಬರ್ತದೆ ಮೇಲೆ 600 ಇಲ್ಲ, 400 ಮಾತ್ರ. ಇಲ್ಲಿ ತೋರಿಸ್ತಾ ಉಂಟು ಮೇಲೆ. ಇಲ್ಲ ಬಾರೆ, 400 ಮಾತ್ರ. ಇಲ್ಲಿ ನೋಡು ತೋರಿಸ್ತಾ ಉಂಟಲ್ಲ. ಆಯಿತು ಬಿಡಿ, ಪರವಾಗಿಲ್ಲ. ಬಾಯ್, ಇನ್ನು ಮಲಗಿ. ಗುಡ್ ನೈಟ್. ಓಕೆ, ಎಂಡ್ ಮಾಡಲಾ? ಏನಕ್ಕ ಕೊಡ್ತೀರಾ, ಎಂಡ್ ಮಾಡಲಾ? ಅಲ್ಲಿ ನಿಮಗೆ ಗಿಫ್ಟ್ ಬಾಕ್ಸ್ ಉಂಟಲ್ಲ, ಅದರಲ್ಲಿ ತೋರಿಸ್ತಾ ಇಲ್ವಾ? ಥ್ಯಾಂಕ್ ಯು. ಈಗ 500 ಆಯಿತು.
ಅಯ್ಯೋ ದೇವ. ಓಕೆ, ಮಲಗ್ತೀರಾ? ಎಂಡ್ ಮಾಡ್ಲಾ? ಅಲ್ಲಲ್ಲ. ಇಲ್ಲ ಸಿಸ್, 100 ಎಲ್ಲಿ ಹೋಗುತ್ತೆ? 100 ಎಲ್ಲಿ ಹೋಗುತ್ತೆ? ಇಲ್ಲಿ 500 ಆಯ್ತು ಅಷ್ಟೇ. ಅಲ್ಲಿ ನಿಮ್ಮ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ಮಾಡಿ, ಆವಾಗ ಅಲ್ಲಿ ಕಾಣ್ತದೆ ಎಷ್ಟು ಉಂಟು ಅಂತ ಮೇಲೆ. ಎಂಥ ಹಾಡು ಹೇಳೋದು, ನನಗೆ ಹಾಡೇ ಗೊತ್ತಿಲ್ಲ. ಕೊಡಿ ಕೊಡಿ, ಈಗೆಲ್ಲಾದ್ರೆ ಎಂಡ್ ಮಾಡ್ತೇನೆ. 100 ಎಲ್ಲಿ ಹೋಗಿದೆ ಗೊತ್ತಿಲ್ಲ, ಅದು ಎಲ್ಲಿಗೆ ಹೋಗಿದೆ ಬೇರೆ. ಅವರು ನೋಡಿ, ಈಗ ಕೊಡ್ತೀರ ಅಂದರೆ ಈಗ ಲೈವ್ ಆಡ್ತೇನೆ ಅಂತೆ. ಆಯಿತು, ನಾನು ಎಂಡ್ ಮಾಡಲಾ? ಓಕೆ, ಬಾಯ್, ಗುಡ್ ನೈಟ್.